25ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಷ್ಟ್ರೀಯ ಸಹಕಾರ ಯೂನಿಯನ್ ಮಾರ್ಗಸೂಚಿದಂಚ ದಕ್ಷಿಣ ಕನ್ನಡ ಜಿಲ್ಲೆಡೆ ನವೆಂಬರ್ 14 ಇರುವ ಮುಟ್ಟ ನಡ 14 ಕುಲಶೇಖರದ ಒಕ್ಕೂಟದ ಅಂಗನಡು ಸಪ್ತಾಹ ಉದಿಪನ ಆಪಣುದು ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿ ದಕ್ಷಿಣ ಒಕ್ಕೂಟದ ಗುರುಕಾರರಾಯಿನ ಕೆ ರವಿರಾಜ್ ಹೆಗ್ಡೆ ಪಂತೆ ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿ ದಕ್ಷಿಣ ಒಕ್ಕೂಟದ ಗುರುಕಾರ್ಯರು ಕೆ ರವಿರಾಜ್ ಹೆಗ್ಡೆ ಸೋಮವಾರ ಕುಲಶೇಖರದ ಒಕ್ಕೂಟದ ಸಭಾಂಗಣಡು ಸುದ್ದಿಕೂಟುಡು ಪಾತಿರ್ದು ರಾಷ್ಟ್ರೀಯ ಸಹಕಾರ ಯೂನಿಯನ್ ಮಾರ್ಗಸೂಚಿದಂಚ ದಕ್ಷಿಣ ಕನ್ನಡ ಜಿಲ್ಲೆಡೆ 25ನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹ ನವೆಂಬರ್ 14 ಇರುವ ಮುಟ್ಟ ನಡಪೆರೊಂಡು ಒಕ್ಕೂಟದ ಅಂಗನಡು 14 ಸಪ್ತಾಹ ಉದೀಪನ ಆಪಣೆಂದು ಪಂಡಿರು ಒಟ್ಟು 7 ಕಾರ್ಯಕ್ರಮದಿ ಒಂದುಂಡು 14 ಕಾಂಡೆ 10 ಒಕ್ಕೂಟದ ಅಂಗನಡು ಸಹಕಾರಿ ಮಾರಾಟ ಸಂಸ್ಕರಣೆ ಬೊಕ ಶೇಖರಣೆ ವಿಷಯಡು ಕಾರ್ಯಕ್ರಮ ಆಟಣೆ ಆತಂಡು 15 ಬೆಳ್ತಂಗಡಿ ಗುರುನಾರಾಯಣ ಸಭಾಭವನಡು ಮಧ್ಯಾಹ್ನ 2 14 ಕಾಂಡೆ 10 ಮುಡಿಪು ಆಡಿಟೋರಿಯಂ 17 ಕಾಂಡೆ 10 ಸುಳ್ಯಡೆ 18 ಕಾಂಡೆ 10 ಪುತ್ತೂರು ತಾಲೂಕದ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಂಗನಡು 14 ಕಾಂಡೆ 10 ಬೆಳುವಾಯಿ ಸಹಕಾರಿ ವ್ಯವಸಾಯಿಕ ಸಂಘ ಕೆಸರಕಂಡ ಶಾಖೆದ ಅಂಗನಡು 20 ಕಾಂಡೆ 10 ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಡೆ ಸಹಕಾರಿ ಸಭೆತ ಒಟ್ಟುಗು ಅಕೇರಿ ಆಪಣದು ರವಿರಾಜ್ ಹೆಗ್ಡೆ ತಿಳಿಪಾಯರು. ಈ ವರ್ಷ ಗ್ರಾಮೀಣ ಸಮೃದ್ಧಿಗಾಗಿ ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಆಡಳಿತ ಮತ್ತು ಸರ್ವರನ್ನು ಒಳಗೊಂಡ ಅಂತರ್ಗತ ಬೆಳವಣಿಗೆ ಈ ಒಂದು ಮುಖ್ಯ ಧ್ಯೇಯವನ್ನಿಟ್ಟುಕೊಂಡು ನಾವು 7 ದಿವಸದ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಬೇರೆ ಬೇರೆ ಸಹಕಾರ ಸಂಘಗಳ ಆಶ್ರಯದಲ್ಲಿ ನಾವು ಈ 7 ದಿವಸದ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಎಲ್ಲ ರೀತಿಯ ಸಹಕಾರ ಸಂಘಗಳು, ಹಾಲೋತ್ಪಾದಕರ ಸಹಕಾರ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಗ್ರಾಹಕರ ಸಹಕಾರ ಸಂಘಗಳು, ಮಹಿಳಾ ಸಹಕಾರ ಸಂಘಗಳು, ಈ ರೀತಿಯ ಎಲ್ಲ ರೀತಿಯ ಸಹಕಾರ ಸಂಘಗಳು ಕೂಡ ಈ ಸಹಕಾರ ಸಪ್ತಾಹದಲ್ಲಿ ಒಟ್ಟು ಸೇರಿ ಭಾಗವಹಿಸುವಂಥ 7 ದಿವಸದ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಆಯೋಜನೆ ಆಗಿದೆ. ಈ ಸಹಕಾರ ಸಪ್ತಾಹದ ಉದ್ಘಾಟನೆ ನವೆಂಬರ್ 14ನೇ ತಾರೀಕು ದಾಖಾ ಜಿಲ್ಲಾ ಸಹಕಾರಿ ಹಾಲುತ್ಪಾದಕರ ಒಕ್ಕೂಟದ ಆಶ್ರಯದಲ್ಲಿ ಇದೇ ಒಕ್ಕೂಟದ ಆವರಣದಲ್ಲಿ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಸೇರಿಸಿಕೊಂಡು ಇಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಸಂಸದರು, ಉಸ್ತುವಾರಿ ಸಚಿವರು, ಎಲ್ಲ ಜಿಲ್ಲೆಯ ಶಾಸಕರು, ಎಲ್ಲ ಸಹಕಾರಿ ನಾಯಕರು ಆ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ವ್ಯವಸ್ಥಾಪಕರು ಡಾಕ್ಟರ್ ಸತ್ಯನಾರಾಯಣ ರಾವ್, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಹರೀಶ್ ಆಚಾರ್ಯ ಸುದ್ದಿಕೂಟುಡಿದ್ದೇರು.